ಹೆಸರು ನಾರಾಯಣ ಶೆಟ್ಟಿ. ನಾನೀಗ ಕೂಡ ದೇವಸ್ಥಾನದ ಸಮಿತಿಯಲ್ಲಿ ಒಂದು ಕಾರ್ಯಕರ್ತನಾಗಿ ಮತ್ತು ಈ ದೈವಸ್ಥಾನದ ಒಂದು ಅಧ್ಯಕ್ಷನಾಗಿ ಕೂಡ ನನ್ನಿಂದ ಆಗುವಂಥ ಭಕ್ತಿಪೂರ್ವಕ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ನಾನು ಈಗ ಪುರಾತನ ಕಾಲದಲ್ಲಿ ಇಲ್ಲಿ ದೈವಸ್ಥಾನ ಇತ್ತು ಎಂಬ ನಮ್ಮ ಹಿರಿಯರ ನಂಬಿಕೆ ಇತ್ತು. ನಾವು ಹೇಳುವುದನ್ನು ಕೇಳಿದ್ದೇವೆ. ಏನೋ ಒಂದು ಸಣ್ಣ ಕುರು ಇಲ್ಲಿ ನೋಡಿದ್ದೇವೆ ನಾವು ಅಷ್ಟೇ. ಬಾಕಿದಲ್ಲಿ ಅದೆಲ್ಲ ವಿಶೇಷತೆ ಏನಿತ್ತು, ಮುಂದಿನ ಕಾಲದ ಏನು ನಡೆಯುತ್ತಿತ್ತು ಅಂದ್ಬಿಟ್ಟು ನಮಗೆ ಅಷ್ಟೊಂದು ಅರಿವಿಲ್ಲ. ಆದರೆ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಆಗುವಂಥ ಸಮಯದಲ್ಲಿ ಪ್ರಶ್ನೆಯಲ್ಲಿ ಕೇಳುವಾಗ ನಮಗೆ ಇಲಾರ ಮಾಲ್ಯ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೈವ, ರಾಜನ ದೈವ ಇಲಾರ ಮಾಲ್ಯದಲ್ಲಿ ಅದು ಆಗಬೇಕು ಅನ್ನೋ ಒಂದು ವಿಷಯ ಅಲ್ಲಿ ನಮಗೆ ಕಂಡು ಬಂತು. ಸಮಿತಿಯರಲ್ಲಿ ಊರಲ್ಲಿ ಕೆಲವು ಜಿಜ್ಞಾಸೆಗಳಿತ್ತು. ಹೌದೋ ಅಲ್ಲೋ, ಎಲ್ಲಿ ಏನು ಎಂಬಂಥದ್ದು. ಮತ್ತು ದೈವಜ್ಞರಲ್ಲಿ ಮಾಡುವಾಗ ಇಲಾರ ಮಾಲ್ಯ ಅಂತಲೇ ಅದು ಕಂಡು ಬಂತು. ಆ ಸಮಯದಲ್ಲಿ ಜಾಗ ನಮ್ಮ ಸ್ವಾಧೀನದಲ್ಲಿ ಇರಲಿಲ್ಲ, ಇದು ಪರರ ಸ್ವಾಧೀನದಲ್ಲಿ ಈ ಜಾಗ ಇತ್ತು. ಮತ್ತು ಇಲ್ಲಿ ಒಂದು ಸಣ್ಣ ನಮ್ಮ ಒಳಗಿನ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು 2 ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಕೂಡ ಸ್ವಲ್ಪ ಇತ್ತು. ಹಾಗಿರುವಾಗ ಏನು ಮಾಡೋದು ನಾವೆಂಬ ನಮಗೇನು ತೋಚಲಿಲ್ಲ, ಏನು ಮಾಡಬೇಕು ಅಂತೇಳಿ. ಮತ್ತು ಕೂಡ ನಮಗೆ ಊರಿನವರು ಎಲ್ಲರೂ ಒಂದೇ, ಅದರಲ್ಲಿ ಜಾತಿ ಭೇದ ಎಲ್ಲ ಮತ್ತೊಂದು ಇಲ್ಲ ಎಂಬೊಂದು ಆಲೋಚನೆಯಲ್ಲಿ ನಾವು ದೇವಸ್ಥಾನದಲ್ಲಿ ಮಾಡಿದರೆ ಎಲ್ರಿಗೂ ಒಪ್ಪಿಗೆ ಆಗ್ತದೆ ಎಂಬ ಒಂದು ಆಶಯದಲ್ಲಿ ನಾವು ಅಲ್ಲಿ ಕುಟ್ಟಿ ಹಾಕಿದ್ದೇವೆ ಅಲ್ಲಿ. ಆದರೆ ನಮಗೆ ಅಲ್ಲಿ ಆ ಕುಟ್ಟಿ ಮುಹೂರ್ತ ಮಾಡಿದ ದಿವಸ ಒಂದು ಬಿಟ್ಟು ಮತ್ತು ಆ ಜಾಗಕ್ಕೆ ಹೋಗಲಿಕ್ಕೆ ಕೂಡ ನಮಗೆ ಒದಗಿ ಬರಲಿಲ್ಲ. ದೈವಜ್ಞರಲ್ಲಿ ವಿಮರ್ಶೆ ಮಾಡುವಾಗ ಅದು ಇಲಾರ ಮಾಲ್ಯ ಎಂಬುದರಲ್ಲಿ ಅದೇ ಜಾಗದಲ್ಲಿ ಆಗಬೇಕು, ಇಲ್ಲೇ ಇದ್ದರೆ ನಿಮ್ಮ ದೇವಸ್ಥಾನದ ಕೆಲಸ ಕೂಡ ಯಾವುದೇ ನೀವು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹೊರಟರು ಕೂಡ ಅದು ನಿಮಗೆ ಸಾಧ್ಯ ಆಗುವುದಿಲ್ಲ ಎಂಬ ಒಂದು ಮಾತು ಅವರ ಬಾಯಿಯಲ್ಲಿ ಬಂತು. ಮಹಾಲಿಂಗೇಶ್ವರಿಗೆ ಸಂಬಂಧಪಟ್ಟ ದೈವಸ್ಥಾನ ಮತ್ತು ಇದು ಊರಿನ ಗ್ರಾಮದ ದೇವಸ್ಥಾನ ಕೂಡ ಇದೇ ಚಾವಡಿ, ಇದು ದೇವಸ್ಥಾನ ಕೂಡ ಇದೇ ಚಾವಡಿ ಇದ್ದು ಅಂತೇಳಿ ಅದು ಕೂಡ ಕಂಡು ಬಂತು. ಅದಾದ ಪ್ರಕಾರ ನಾವು 1.5 ವರ್ಷದಲ್ಲಿ ಬಹಳ ಈ ಜಾಗ ನಮ್ಮದಲ್ಲ, ಪರರಲ್ಲಿ ಜಾಗ ಇತ್ತು. ನಾವು ಬಹಳ ಪ್ರಯತ್ನ ಪಟ್ಟೆವು. ಮತ್ತು 1 ವರ್ಷ ಆದ ನಂತರ ಇಲ್ಲಿ ನಾವು ಈ ಜಾಗವನ್ನು ಸ್ವಲ್ಪ ಸ್ವಾಧೀನ ಮಾಡಿಕೊಂಡು ಊರಿನವರ ಎಲ್ಲ ಸಹಕಾರದಲ್ಲಿ ಇಲ್ಲಿ ಈ ದೈವಸ್ಥಾನವನ್ನು ಕಟ್ಟಿ ಇಲ್ಲಿ ಸ್ಥಾಪನೆ ಮಾಡಿದೆವು. 3ನೇ ವರ್ಷ ಇದು, 3 ವರ್ಷ ಆಯಿತು ಇಲ್ಲಿ ಸ್ಥಾಪನೆ ಮಾಡಿ. ಈಗ ಇದು ದೇವಸ್ಥಾನದ ಖರ್ಚಿನಲ್ಲಿ ಸಾಮಾನ್ಯ ಒಂದು 12 ಲಕ್ಷ ರು ಖರ್ಚು ಮಾಡಿ ಈ ದೈವಸ್ಥಾನವನ್ನು ಇಲ್ಲಿ ಕಟ್ಟಿದ್ದು ಊರಿನವರು ಎಲ್ಲರೂ ಸೇರಿಕೊಂಡು. ನಮ್ಮ ಹಿರಿಯರು ನಡೆದುಕೊಂಡ ರೀತಿ ಹೇಗೆ ಅಂತ ಹೇಳಿದರೆ, ಮುಂದಿನ ಕಾಲದ ಇಲ್ಲಿ ಇಲಾರ ಮಾಲ್ಯೆಯಿಂದ ಮುಂಡ್ರಾಡಿಗೆ ಹೋಗುವುದು, ಮುಂಡ್ರಾಡಿಗೆ ಹೋಗಿ ಮುಂಡ್ರಾಡಿಯಿಂದ ದೇವಸ್ಥಾನಕ್ಕೆ ಭಂಡಾರ ಹೋಗಿ ಅಲ್ಲಿ ದೇವರ ಮತ್ತು ದೈವಗಳ ಎಲ್ಲ ಕಾರ್ಯಕ್ರಮ ಆದ ನಂತರ ವಾಪಸ್ಸು ಮುಂಡ್ರಾಡಿಗೆ ಬಂದು ಅಲ್ಲಿಂದ ಈ ದೈವಸ್ಥಾನಕ್ಕೆ ಬಂದು ಇಲ್ಲಿ ನೆಲೆಯಿರುವಂಥ ವ್ಯವಸ್ಥೆ ಇತ್ತು. ಕಾಲಕ್ರಮೇಣ ಅದು ನಿಂತು ಹೋದ ಕಾರಣ ಎಡೆಯಲ್ಲಿ ಅವ್ಯವಸ್ಥೆ ಎಲ್ಲ ಆಗಿ ಇಲ್ಲಿ ಜೀರ್ಣೋದ್ಧಾರ ಕೂಡ ಆಗ ದೇವಸ್ಥಾನ ಮತ್ತು ದೈವಸ್ಥಾನ ಜೀರ್ಣೋದ್ಧಾರ ನಿಂತು ಹೋಗಿತ್ತು. ಇನ್ನು ಪುನಃ ನಾವು ಅದನ್ನು ಪ್ರಾರಂಭಿಸಬೇಕು. ಮುಂದಿನ ಗತವೈಭವವನ್ನು ದೇವರು ಮತ್ತು ದೈವಗಳು ಅಲಂಕರಿಸಬೇಕು ಅಂತ ಊರಿನ ಜನರೆಲ್ಲ ಕೂಡ ಬಹಳ ಶ್ರಮ ಪಡ್ತಾ ಇದ್ದೇವೆ. ಈಗ ಅದು ಮುಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ನಡೀತಾ ಇತ್ತ ಅದೇ ರೀತಿ ಇನ್ನೂ ನಡೆಯುತ್ತದೆ, ದೇವರು ಅದನ್ನು ನಡೆಸಿ ಕೊಡ್ತಾರೆ ಎಂಬ ಭಾವನೆ ನಮ್ಮಲ್ಲಿ ಸಂಪೂರ್ಣ ನಮ್ಮ ಮನಸ್ಸಿನಲ್ಲಿ ಇದೆ. ಅದು ಒದಗಿ ಬರ್ತದೆ ಕೂಡ. ನನ್ನ ಹೆಸರು ಶ್ಯಾಮ್ ಪ್ರಸಾದ್ ಅಂತೇಳಿ, ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ನಮ್ಮ ತಂದೆಯವರು, ತಾತ ಇವರ ಅಭಿಪ್ರಾಯ ಪ್ರಕಾರ ಇಲ್ಲಿ ಇಳಾರ ಮಾಲ್ಯ ಅಂತೇಳಿ ಶಿರಡಿ ರಾಜನ ದೈವ ಇದರ ಸ್ಥಾನ. ಇಲ್ಲಿಂದ ದೈವಗಳ ಭಂಡಾರ ಹೋಗಿ ನಮ್ಮ ಮುಂಡ್ರಾಡಿಗೆ ಬಂದು, ಗುತ್ತಿನ ಮನೆ ಅದು, ಮುಂಡ್ರಾಡಿಯಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೇಮ ನಡವಳಿಯಲ್ಲಿ ನಡೆದು ಕೋಲ ಎಲ್ಲ ಕೊಟ್ಟು ಮತ್ತು ಪುನಃ ಮುಂಡ್ರಾಡಿ ಬಂದು ಅಲ್ಲಿಂದ ಇಲ್ಲಿ ಇಳಾರ ಮಾಲ್ಯಕ್ಕೆ ಬರುವಂಥ ಒಂದು ಸಂಪ್ರದಾಯ. ನಾವು ನಂಬಿಕೊಂಡು ಇದರ ಜೀರ್ಣೋದ್ಧಾರ ಮಾಡಿದ ನಂತರ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವು ಅತಿ ವೇಗವಾಗಿ ಯಾವುದೇ ಒಂದು ವಿಘ್ನಗಳಿಲ್ಲದೆ ಆ ಮಹಾಲಿಂಗೇಶ್ವರ ದೇವರ ಸಂಪೂರ್ಣ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ ಇನ್ನು ಮುಂದೆಯೂ ಈ ದೈವಗಳ ಅನುಗ್ರಹದಿಂದ ಆ ದೇವಸ್ಥಾನದ ಜೀರ್ಣೋದ್ಧಾರ ಆದಷ್ಟು ಬೇಗ ನಡೆದು ನಮ್ಮ ಈ ಸಂಬಂಧಪಟ್ಟ ಎಲ್ಲ ಗ್ರಾಮದ ಎಲ್ಲ ಮನೆಯವರಿಗೂ
ಸುಖ, ಶಾಂತಿ, ನೆಮ್ಮದಿ ದೊರಕಲಿ. ಆ ದೇವರ ಅನುಗ್ರಹ ಸಂಪೂರ್ಣ ನಮ್ಮ ಮೇಲೆ ಇರಲಿ ಎಂದು ನಮ್ಮ ಆಶಯ. ದೈವಜ್ಞಾನ ಆಜ್ಞೆ ಪ್ರಕಾರ ವಾರ್ಷಿಕ ಪುರುಷೋತ್ತಮ ಪರ್ಬ ಸಂಕ್ರಾಂತಿ ಪರ್ಬ ಬಿಸುದು ಸಂಬಿಲ ಮಲ್ಪವನ್ನು ನಾನು ಪೂಜಿಸುತ್ತೆ. ಅದೇ ಪ್ರಕಾರ ನಮ್ಮ ಕ್ರಿಯಾಕಲ್ಲ ಮಾತೆಲ್ಲ ಬಿಟ್ಟು ಕೊಡು ಸಂಬಿಲ ಮಲ್ಕ ನಮ್ಮ ಗಂಟ ಬಂದ ಅದೇ ಪ್ರಕಾರ ಏನೇ ಈ ಮೇಂಜಿನ ಇಟ್ಟಾಡು ತುತ್ತಂಜಿನ ಎಲ್ಲೆಟಾಡು ಅಡಿಂಜಿ ಪೊತ್ತಾಯಿನ ಅಂದದ ಇಪ್ಪತ್ತು ಅಡಿಂಜಿಲಾಡು ಸಾಸಾರು ತಪ್ಪನು ಬುಬ್ಬ ತಂದು ಈ ನಿನ್ನ ಭಕ್ತರು ಈರು ಮಾತ ಉಳ್ಳದೆ ಮಗ ಈ ಮಾತಿರಿಗಳ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕಾಪಾಡಲಿ ತೆರಿತೋ ತೆರಿ ಅಂದ್ರೆ ನಾನೆಲ್ಲ ತಪ್ಪು ಗೊತ್ತಿತ್ತು ತಪ್ಪು ಕ್ಷಮಾಪಣೆ ಮಲ್ತೊಂದು ತಿತ್ತಡ್ಡಿದಲ್ಲಿ ಪಂದೆ ಮಿತ್ತಡ್ಡಿ ಕೊಲ್ಪಂದೆ ಪಾಡಿಯನ್ನ ಜಂದೆ ಮುರ್ತಿಗಳು ಬಾಳಂದೆ ಎದುರ್ದು ಕೈ ಸಂಘ ಆತು ಬೇರೆ ಪಾಸಾಡಿ ಆತು ಇನ್ನ ಭಕ್ತರಿಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕುರ್ದು ಕಾಪಾಡ್ದು ಕೊರ್ಲಿ ಕೊಂಜಿಕ್ಲ ಐತೆ ಎಷ್ಟೊಂಜಿ ಪ್ರಾರ್ಥನೆ ಅಂಜೇವಂಡ ಮನುಷ್ಯಗೆ ಹೂವು ಇತ್ತರ ದೈವ ದೇವಿರಿಗ್ಲ ಮನುಷ್ಯ ನೆಮ್ಮದಿ ಇತ್ತನ ಮಾತ್ರ ದೈವ ದೇವಿರಿಗ್ಲ ನೆಮ್ಮದಿ ಆಪರ ಅದೇ ಪ್ರಕಾರ ಬರ್ಸ ಇಜ್ಜ ಅದನ್ನು ಮಾತ್ರೆಗಳು ಬೇಜಾರ ಸಂಗತಿ ಇರುಲ್ಲ ಈ ಪ್ರಕಾರ ನಿಕ್ಲೈಕ್ ಬರ್ಸ ಬರಡು ಬರ್ಪಲೆ ಕೊಂಚ ಅನುಂಜ ಮಾಲ್ಬಿಟ್ಟ ಮಹಾಲಿಂಗೇಶ್ವರಲ ಈ ರಾಜೇಂದ್ರ ಕೊಡ್ತು ಬರ್ಸ ಬರ್ಪಲೆ ಇದೆ ಅಂಡ ಊಟ ಒಂಜಿ ಸಮೃದ್ಧಿ ಆವಾಡು ಸಂತೋಷ ತಿಕ್ಕಾಡು ತಂದ್ಬಿಟ್ಟು ಒಂಜಿ ಪ್ರಾರ್ಥನೆ ಮಲ್ತೊಂದು ಇನ್ನು ಕೊರ್ನಾಂಚಿನ ಸನ್ಮಾನ ಪೊರ್ಲೂಡೆ ಸ್ವೀಕಾರ ಮಾಡ್ಲಿಕ್ಕೆ ತೆರಿಯೋ ತಪ್ಪು ಕ್ಷಮಾಪಣೆ ಮಲ್ತಾನೆ ಮಾಂತೆರಪ್ಪ ಇತ್ತು ಪ್ರಾರ್ಥನೆ